ಬಿಲ್ಲವ ಸಮಾಜ ಹಾಗೂ ತುಳುನಾಡಿನ ಆರಾಧ್ಯ ದೇವರಾದ ಕೋಟಿ ಚೆನ್ನೈರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿರುವ ಬಿಜೆಪಿ ಮುಖಂಡ ಜಗದೀಶ ಅಧಿಕಾರಿಯವರನ್ನ ಬಿಜೆಪಿ ಪಕ್ಷ ಇನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡದಿರುವುದನ್ನು ಖಂಡಿಸಿ ಯುವ ಜೆಡಿಎಸ್ ವತಿಯಿಂದ ಕೊಡಿಯಲ್ಬೈಲ್ನ ಪಿವಿಎಸ್ ಜಂಕ್ಷನ್ ಬಳಿ ಶುಕ್ರವಾರ ಪ್ರತಿಭಟನೆ ನಡೆಯಿತು. ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಕ್ಷಿತ್ ಸುವರ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿ ರಾಸ್ತಾ ರೋಕೋ ಮಾಡಿದಂತಹ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆಗೊಳಿಸಿದ್ರು. Down BJP! Down BJP! Down BJP! ಉಚ್ಚಾಟಿಸಬೇಕು 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 ಬಿಜೆಪಿಗೆ ಅಧಿಕಾರ